ಚೀನಾವು ಜಗತ್ತಿನಲ್ಲಿ ಅತಿ ಹೆಚ್ಚು ಬದನೆಕಾಯಿ ಬೆಳೆಯುವ ದೇಶವಾಗಿದೆ. ಚೀನಾ ಮತ್ತು ಭಾರತಗಳು ಹೆಚ್ಚು ಬದನೆ ಬೆಳೆ, ಹೆಚ್ಚು ರಫ್ತು, ಹೆಚ್ಚು ಬಳಸುವ ದೇಶಗಳು ಕೂಡ ಆಗಿದೆ. ಮಾಲ್ಟಾ ಮತ್ತು ಲಿಥುವೇನಿಯಾ ದೇಶಗಳು ಈ ದಶಕದಲ್ಲಿ ಹೆಚ್ಚು ಬೆಳೆದು ಬದನೆ ಸಾಹುಕಾರರಾದ ದೇಶಗಳಾಗಿವೆ. ಕೆನಡಾ, ಯುಎಸ್ಎ, ಫ್ರಾನ್ಸ್, ಇಟಲಿ, ಜಪಾನ್, ಜರ್ಮನಿ, ಬ್ರಿಟನ್ಗಳು ಬದನೆಕಾಯಿಗೆ ಉತ್ತಮ ಮಾರುಕಟ್ಟೆಗಳಾಗಿವೆ. ಪ್ರಪಂಚದಲ್ಲಿ ಪ್ರತಿ ವರ್ಷ 6.3 ಕೋಟಿ ಟನ್ ಬದನೆಕಾಯಿ ಬೆಳೆಯುವವರು. ಅರ್ಧದಷ್ಟು ಚೀನಾ ಬೆಳೆದು ಚೆನ್ನಾಗಿ ತಿಂದು ರಫ್ತು ಸಹ ಮಾಡುತ್ತದೆ. ಉತ್ಪಾದನೆ ಇಂತಿದೆ. ಚೀನಾ ಬೆಳೆಯುವ ಬದನೆ 3.7 ಕೋಟಿ ಟನ್. ಭಾರತ, ಈಜಿಪ್ಟ್, ಇರಾನ್, ಮಾಲ್ಟಾ, ಲಿಥುವೇನಿಯಾಗಳು ಅನಂತರದ ಸ್ಥಾನಗಳಲ್ಲಿ ಇವೆ. ನಿಮ್ಮ ಮನೆ ಅಥವಾ ಕಟ್ಟಡದ ವಿದ್ಯುತ್ ಬಿಲ್ ದುಬಾರಿ ಬರ್ತಾ ಇದೆಯಾ? ಚಿಂತಿಸಬೇಡಿ. ವಿನಾಯಕ ಮಾರ್ಕೆಟಿಂಗ್ ಪ್ರಸ್ತುತಪಡಿಸುತ್ತಿದೆ ಸೋಲಾರ್ ಆನ್ ಗ್ರಿಡ್ ಮತ್ತು ಹೈಬ್ರಿಡ್ ರೂಫ್ ಟಾಪ್ ಸೋಲಾರ್ ಸಿಸ್ಟಮ್. ಈಗ ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯ ಸೋಲಾರ್ ರೂಫ್ ಟಾಪ್ ಸಿಸ್ಟಮ್ ಅನ್ನು ನಿಮ್ಮ ಮನೆಯ ಚಾವಣಿಯ ಮೇಲೆ ಅಳವಡಿಸಿದಾಗ ನಿಮಗೆ ಬೇಕಾದ ವಿದ್ಯುತ್ ಅನ್ನು ನೀವೇ ಉತ್ಪಾದಿಸಿ ನಿಮ್ಮ ವಿದ್ಯುತ್ ಬಿಲ್ ಅನ್ನು ಪೂರ್ತಿ ಉಳಿತಾಯ ಮಾಡಬಹುದು. ಜೊತೆಗೆ ಕೇಂದ್ರ ಸರ್ಕಾರದ 78,000 ಸಹಾಯಧನವನ್ನು ಕೂಡ ಪಡೆಯಬಹುದು. ಬಿಸಿ ನೀರಿನಲ್ಲಿ ಸ್ನಾನ ಮಾಡಲು ವಿನ್ಸಮ್ ಸೋಲಾರ್ ವಾಟರ್ ಹೀಟರ್, ಹಿಟ್ ಪಂಪ್, ಗ್ಯಾಸ್ ಗೀಸರ್ ಅಳವಡಿಸಿ ದಿನದ 24 ಗಂಟೆ ಬಿಸಿ ನೀರು ಪಡೆಯಿರಿ. ವಿನಾಯಕ ಮಾರ್ಕೆಟಿಂಗ್ ಕಳೆದ 30 ವರ್ಷಗಳಿಂದ ಗ್ರಾಹಕರ ಸೇವೆಯಲ್ಲಿದ್ದು ಸಾವಿರಾರು ಸಂತೃಪ್ತ ಗ್ರಾಹಕರನ್ನು ಹೊಂದಿದ ಕರಾವಳಿ ಕರ್ನಾಟಕದ ಮುಂಚೂಣಿ ಸಂಸ್ಥೆಯಾಗಿದೆ. ವಿನಾಯಕ ಮಾರ್ಕೆಟಿಂಗ್, ತಕ್ಷಿಲ ಬಿಲ್ಡಿಂಗ್, ಹೋಟೆಲ್ ಜನತಾ ಡಿಲೆಕ್ಸ್ ಹತ್ತಿರ, ಬಳ್ಳಲ್ಬಾಗ್, ಎಂಜಿ ರಸ್ತೆ, ಮಂಗಳೂರು.